ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆನೋಡ್ ಇನ್ವರ್ಟರ್ಸ್, UPS ಅಂಡ್ ಸ್ಟೆಬಿಲೈಸರ್ಸ್, ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್. ಸಹ ಪ್ರಾಯೋಜಕರು ಅರುಣ ಮಸಾಲಾಸ್, ಸಲೂನ್ ಸೋಲೋ, ಸಿಟಾಡೆಲ್ ಡೆವಲಪರ್ಸ್, ಡವ್ ತೊಗರಿಬೇಳೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ARMC ಫರ್ಟಿಲಿಟಿ ಸೆಂಟರ್, ಮಾತಾ ಮ್ಯಾಟ್ರಿಮೋನಿ, AK ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, JP ಲೈಟಿಂಗ್ಸ್ ಅಂಡ್ ಇಂಟೀರಿಯರ್ಸ್, ವೈಸ್ಮಯ ಪರಿಸಿನ ಕಡವು ಕಣ್ಣೂರ್. ರೇಡಿಯೋ ಪಾರ್ಟ್ನರ್ 92.7 ಬಿಗ್ FM. Nama TV presents Anod Dance Mommy Dance. Dance mommy, dance mommy, Dance mommy dance, dance mommy dance, dance mommy dance. ಹಾಯ್, ನನ್ನ ಹೆಸರು ಶ್ರೀಲಕ್ಷ್ಮಿ. ನಾನು ಕುದುರೆಮುಖ ಟೌನ್ಶಿಪ್ ಕಾವೂರಿಂದ ಬಂದಿದ್ದೀನಿ. ನನಗೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಗೊತ್ತಾಗಿದ್ದು ನಮ್ಮ ಮಕ್ಕಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದ್ರಿಂದ. ಅವರಲ್ಲಿ ಹೋಗ್ತಾ ಅಲ್ಲಿ ಕ್ಲಾಸ್ ಟೀಚರ್ ಹೇಳಿದ ಮೇಲೆ ನನಗೆ ಗೊತ್ತಾಯಿತು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ನಮ್ಮ TV ಚಾನಲ್ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ. ಕರಾವಳಿಯ ತಾಯಂದಿರಿಗೆ ವೈದ್ಯಕೀಯ ಕಲ್ಪಿಸುವ ಜೊತೆಗೆ ಅವರ ಪ್ರತಿಭೆಯನ್ನ ಗುರುತಿಸುವ ಈ ಡಾನ್ಸ್ ರಿಯಾಲಿಟಿ ಶೋನ ಪ್ರಥಮ ಮೆಟ್ಟಿಲು ಅದೇ ಆಡಿಷನ್ ರೌಂಡ್. Nama TV presents Anod Dance Mommy Dance. dance mommy, dance mommy. ನಾನು ನನ್ನ ಗಂಡಕ್ಕೆ ಬಂದು ಹೇಳಿದ ಮೇಲೆ ಅವರು ಫಸ್ಟಿಗೆ ಬೇಡ, ಕಷ್ಟ ಆಗುತ್ತೆ ಮಾಡಲಿಕ್ಕೆ, ಮನೆಯದು ಎಕ್ಸಾಮಿಂದು ಹಾಗೆ ಅಂತೆಲ್ಲ ಹೇಳಿದರು. ಮತ್ತೊಮ್ಮೆ ಚಾನ್ಸ್ ನೋಡು, ಆದರೆ ಮಾಡು, ನಿನಗೆ ಹೆಂಗೆ ಅನಿಸುತ್ತೆ ಅಂತ ಹೇಳಿದ ಮೇಲೆ ನಾನು ಮತ್ತೆ ಮನೆಯಲ್ಲೇ ಫಸ್ಟು ಡ್ಯಾನ್ಸ್ ಆಡಿಷನ್ ಕೊಟ್ಟಿದ್ದು ನಾನೇ. ಫಸ್ಟು ನಾನು ಇಂಟರ್ನೆಟಲ್ಲೆಲ್ಲ ನೋಡಿ ಡ್ಯಾನ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಫಸ್ಟ್ ಡೇ ಆಡಿಷನಿಗೆ ಹೋದಾಗ ತುಂಬ ನರ್ವಸ್ ಇತ್ತು. ಫಸ್ಟ್ ಟೈಮ್ ಸ್ಟೇಜಿಗೆ ಹೋಗ್ತಾ ಎಷ್ಟು ಮದುವೆ ಮುಂಚೆ ಕಾಲೇಜಲ್ಲೆಲ್ಲ ಮಾಡ್ತಾಯಿದ್ದೆ. ಆಮೇಲೆ ಗ್ಯಾಪ್ ತುಂಬ 13 ಇಯರ್ಸ್ ಗ್ಯಾಪ್ ಆದಮೇಲೆ ಇದೊಂದು ಸ್ಟೇಜ್ ಸಿಕ್ತು. ಇದು ಮತ್ತು ಫಸ್ಟ್ ಟೈಮ್ ಕ್ಯಾಮ್ರಾ, ಜಡ್ಜಸ್ಸು ಮತ್ತು ಕಮೆಂಟ್ಸು ಇದೆಲ್ಲ ಬೇರೆ ಚಾನಲ್ಸಲ್ಲೆಲ್ಲ ನೋಡಿ ನಮಗೊಂದು ಖುಷಿ ಇರ್ತಿತ್ತು, ನಮಗೂ ಇಲ್ಲಿ ಮಂಗಳೂರಲ್ಲಿ ಆದರೆ ಒಳ್ಳೇದಿರ್ತಿತ್ತು ಅಂತ. ಅದು ಆದ ನಂತರ ಆಡಿಷನಲ್ಲಿ ಅಲ್ಲಿ ಗೊತ್ತಾಯಿತು, ಹೆಸರು ಅಪ್ಲಿಕೇಶನ್ ಎಲ್ಲ ಕೊಟ್ಟು ಬಂದಾದ ನಂತರ ನಿಮ್ಮದು ನಾವು ತೊಗೊಂಡಿದ್ದೀವಿ, ನೀವು ಆಡಿಷನಿಗೆ ಬರಬೇಕಾಗುತ್ತೆ ಅಂತ ಹೇಳಿದರು. ಆಗ ನನಗೆ ಸಹಿತ ಒಂಥರ ಏನೋ ಇರಿಟೇಟ್ ಆದಂಗೆ ಆಯಿತು. ಆ ಟೈಮಲ್ಲಿ ಬೇಡ ಅನ್ನಿಸ್ತು, ಯಾಕೆಂದರೆ ಎಕ್ಸಾಮ್ ಬೇರೆ ಹತ್ರ ಬರ್ತಾಯಿದೆ ಮಕ್ಕಳದು ಹಾಗೆ ಅಂತಂದು ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ಮತ್ತು ಒಂದು ಸಲ ಮತ್ತೆ ಇನ್ನೊಂದು ಸಲ 2-3 ಸಲ ಕೇಳಿದ್ವಿ, ನಮ್ಮ ಮಿಸ್ಸಸ್ ಕೇಳಿದರು. ಆಯಿತು, ಒಂದು ಸಲ ಆಡಿಷನ್ ಕೊಟ್ಟು ಬರ್ತೀನಿ ಮತ್ತೆ ನೋಡುವ ಅಂತ ಹೇಳಿ ಇದು ಮಾಡಿದರು. ಹಾಗೆ ನಾನು ಸಹಿತ ಆಯಿತು, ಒಂದು ಸಲ ಆಡಿಷನ್ ಅಲ್ಲ ಚಾನ್ಸು ಹೋಗ್ಬಿಟ್ಟು ಬಾ ಅಂತಂದು ಹೇಳಿದ್ವಿ. ಫಸ್ಟ್ ಅವರು ಫಾರ್ಮ್ ಫಿಲಪ್ ಮಾಡಲಿಕ್ಕೆಲ್ಲ ಕೊಟ್ಟರು. ಆಮೇಲೆ ಬೇರೆ ಚಾನಲಲ್ಲಿ ಏನೇನು ಪ್ರೊಸೀಜರ್ ಥರ ಡಿ ಐ ಡಿ ಸೂಪರ್ ಮಾಮ್ಸ್ ಯಾವ ಥರ ಮಾಡ್ತಾರೆ ಅದೇ ಥರನೇ ಅವರೆಲ್ಲ ಪ್ರೊಸೀಜರ್ ಎಲ್ಲ ಮಾಡಿದರು. ಅದು ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಆ ಥರ ಎಲ್ಲ ನಮಗೂ ಒಂದು ಈ ಥರ ಮಾಡಲಿಕ್ಕೆಲ್ಲ ಚಾನ್ಸ್ ಸಿಕ್ತು ಅಂತ ತುಂಬ ಖುಷಿನೂ ಆಯಿತು. ಮತ್ತು ಅದೆಲ್ಲ ಫಾರ್ಮ್ ಎಲ್ಲ ಫಿಲಪ್ ಮಾಡಿ ಅವರೆಲ್ಲ ನಮಗೆಲ್ಲ ಇದು ಮಾಡಿ ಎಲ್ಲ ಒಂದು ಅಲ್ಲಿದ್ದವರು ಅಲ್ಲಿ ಗ್ರೂಪ್ ಮೆಂಬರ್ಸ್ ಒಳ್ಳೆ ನಮಗೆ ಎಂಕರೇಜ್ಮೆಂಟ್ ಮಾಡಿದರು. ಮಾಡ್ಬೋದು ನೀವು ಈ ಥರ ಎಲ್ಲ ಕ್ಯಾಮ್ರಾ ಮುಂದೆಲ್ಲ ನಮಗೆಲ್ಲ ಫೇಸ್ ಮಾಡಿ, ನಮ್ಗೆ ಕ್ಯಾಮ್ರಾ ಮುಂದೆಲ್ಲ ಅಷ್ಟು ನಮಗೆಲ್ಲ ಗೊತ್ತಿಲ್ಲ. ಅಲ್ಲಿದ್ದವರೆಲ್ಲ ಈ ಥರ ಎಲ್ಲ ಎಂಕರೇಜ್ ಮಾಡಿ ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ಹೇಳ್ಕೊಟ್ರು ಯಾವ ಥರ ಮಾತಾಡಬೇಕು, ಯಾವ ಥರ ಮಾಡಬಾರ್ದು ಅಂತ. ಆಮೇಲೆ ಇಷ್ಟೆಲ್ಲ ಆದಮೇಲೆ ಒಂದು ಸೆಲೆಕ್ಟ್ ಮಾಡ್ಬೋದು ಅಂತೆಲ್ಲ ಒಂದು ಹೋಪ್ ಇತ್ತು. ಸಾರು ಮೇಡಮ್ ಇದ್ಕೊಂಡು ಇಲ್ಲ ನಮಗೆ ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಿಗೆ ಇಷ್ಟು ಸಾಕಾಗಲ್ಲ ಅಂತ ಹೇಳಿ ಆಮೇಲೆ ನನಗೆ ನಿಮಗೆ ರಿಜೆಕ್ಟು ಮಾಡೋಕ್ಕಾಗಲ್ಲ, ಸೆಲೆಕ್ಟು ಮಾಡೋಕ್ಕಾಗಲ್ಲ ಅಂತ ಹೇಳಿ ಐ ಆಮ್ ಸಾರಿ ಅಂತ ಹೇಳಿ ಸರಿ ನೆಕ್ಸ್ಟ್ ಇದಕ್ಕೆ ಸೀಸನಿಗೆ ನೀವು ಟ್ರೈ ಮಾಡಿ ಅಂತ ಹೇಳಿದರು. ಆದರೆ ಬಳುಕಾಟದಲ್ಲಿ ನನಗೆ ಸ್ವಲ್ಪ ಮರಾಠಿ ಡ್ಯಾನ್ಸರ್ಸ್ ಇದ್ದು ಬಳುಕಾಟಕ್ಕೆ ಸ್ವಲ್ಪ ಕಮ್ಮಿ ಅಂತ ಕಾಣಿಸಿತ್ತು. ಕೆಲವು ಸ್ಟೆಪ್ಸ್ ತೆಗೆಯುವಾಗ ಇನ್ನೂ ಚೆಂದ ಮಾಡಿ ಮಾಡ್ಬೋದಿತ್ತು ಅಂತ ಕೆಲವು ಸ್ಟೆಪ್ಸ್ ನೋಡುವಾಗ ಅನ್ನಿಸಿತು. ಸೆಕೆಂಡ್ ರೌಂಡಿಗೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟ, ಯಾಕೆಂತ ಹೇಳಿದರೆ ಇಲ್ಲಿ ಪೆಂಡಿಂಗ್ ಅಂತ ಹೇಳಿ ಸಹ ನಿಮಗೆ ಕನ್ಸಿಡರ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ರಿಜೆಕ್ಟ್ 100% ಆಗಿರುವಾಗ ನಮ್ಮ
ನಮ್ಮ ಟಿ ವಿ ವತಿಯಿಂದ ನಿಮಗೆ ಒಂದು ಅರುಣ ಇದು ಕೊಡ್ತಾರೆ. ಓಕೆ, ಬೇಸರ ಮಾಡ್ಕೊಳ್ಬೇಡಿ. ಇನ್ನೊಂದು ಆಡಿಷನ್ಗೆ ಬನ್ನಿ, ಪ್ರಯತ್ನ ಮಾಡಿ. ಓಕೆ, ಗಂಡ ಮಕ್ಕಳಿಗೆ ಅರುಣ್ ಮಸಾಲೆಯಲ್ಲಿ ಒಳ್ಳೆ ಖಾದ್ಯ ಮಾಡಿ ಬೆಳೆಸಿ. ಥ್ಯಾಂಕ್ ಯು ಸರ್. ಅದು ಸ್ವಲ್ಪ ಎಲ್ಲೋ ಬೇಜಾರಾಯಿತು. ಸರಿ ಸರ್ ಆಯಿತು ಅಂತೆಲ್ಲ ಹೇಳಿದೆ. ಆಮೇಲೆ ಅವರು ಅರುಣ ಮಸಾಲದ ಒಂದು ಗಿಫ್ಟ್ ಕೊಟ್ಟರು. ನೀವೊಮ್ಮೆ ನೋಡಿ ತೊಗೊಂಡು, ಇದು ನಮ್ಮ ಕಡೆಯಿಂದ ಇದೊಂದು ಗಿಫ್ಟ್ ಅಂತ ಹೇಳಿ ಕೊಟ್ಟರು. ಸರಿ, ಅದು ತೊಗೊಂಡು ಇನ್ನೇನು ವಾಪಸ್ ಹೋಗ್ಬೇಕಾದ್ರೆ ಅವಾಗ ಹೇಳಿದರು ಮೇಡಮ್ ಸರ್ ಹೇಳಿದರು, ಒಮ್ಮೆ ತೆಗೆದು ನೋಡಿ ಅದು ಮಸಾಲೆ ಏನೇನು ಇದ್ದಾವೆ ಅದರಲ್ಲಿ ನೋಡಿ ಅಂತೆಲ್ಲ ಹೇಳಿದರು. ನಮಗೆ ಅದು ವಿಂಗ್ಸ್ ಸಿಗಲ್ಲ ಅಂತ ಹೇಳಿದಾಗ ನಮಗೆ ತುಂಬ ನಿರಾಶೆನೂ ಆಯಿತು. ಆ ನಿರಾಶೆ ಆಗಿ ನಾವು ಇನ್ನೇನು ಬರ್ತಾಯಿದ್ವಿ ವಾಪಸ್ಸು, ಅದರಲ್ಲಿ ಇದೆ ನೋಡಿ ಏನೋ ಇದೆ ಒಂಥರ ಇಟ್ಟಿದ್ದೀವಿ ಅಂತಂದೇಳಿ ಹೇಳ್ದಂಗೆ ಆಯಿತು ನಮಗೆ. ಅವಾಗೊಮ್ಮೆ ನೋಡಿದರೆ ನಮಗೆ ಶಾಕ್ ಆಯಿತು, ಎಕ್ಸೈಟ್ಮೆಂಟ್ ಆಯಿತು, ಖುಷಿನೂ ಆಯಿತು, ಎಲ್ಲ ಆಯಿತು. ಯಾಕಂದರೆ ಅದರಲ್ಲಿ ಇಟ್ಟಿದ್ರು ವಿಂಗ್ಸ್ ಎಲ್ಲ. ತುಂಬಾ ಖುಷಿ ಆಯಿತು. ಅದು ಎಕ್ಸ್ಪೆಷಲಿ ನನ್ನ ಗಂಡನೇ ಹಾಕಿದ್ರು, ಇನ್ನೂ ಖುಷಿ ಆಯಿತು ನನಗೆ. ಸೆಲೆಕ್ಟು ಅಂತ ಆದಾಗ ತುಂಬಾ ಖುಷಿ ಆಯಿತು. ಪ್ಲಸ್ ಒಂಥರ ಏನೋ ಸಂಕೋಚನೂ ಆದಂಗೆ ಆಯಿತು ಆ ಟೈಮಲ್ಲಿ. ಯಾಕೆಂದರೆ ಮುಂದಿನ ಆಡಿಷನ್ ಯಾವ ಥರ ಇರುತ್ತೆ, ಹೇಗೆ ಅದೆಲ್ಲ ನಾವು ಪ್ರಿಪೇರ್ ಮಾಡ್ಕೋಬೇಕು ಅಂತಂದು ಹೇಳ್ಬಿಟ್ಟು ತುಂಬಾ ಆಲೋಚನೆ ಮಾಡಿದ್ವಿ. ಪ್ಲಸ್ ಇದೂ ಆಯಿತು. ಒಂಥರ ಮನಸ್ಸಿನಲ್ಲಿ ಒಂಥರ ಧೈರ್ಯನೂ ತುಂಬ್ತಾನೂ ಬರ್ತಾಯಿತ್ತು. ಹಿಂದೆಯಿಂದ ಒಂಥರ ಏನೋ ಸಂಕೋಚದ ಇದೂ ಇತ್ತು. ಮನೆಯಲ್ಲಿ ಅಮ್ಮ ಡ್ಯಾನ್ಸ್ ಮಾಡ್ತಾ ಇರ್ತಾರಾ? ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರಾ? ಎಷ್ಟು ಚೆನ್ನಾಗಿ ಮಾಡ್ತಾರೆ? ತುಂಬ ಚೆನ್ನಾಗಿ ಮಾಡ್ತಾರಾ? ನೀವು ಅವರಿಗೆ ಸ್ಟೆಪ್ ಕಲಿಸ್ಕೊಡ್ತೀರಾ? ಯಾವ ಸ್ಟೆಪ್ ಹಾಕಿ ಒಮ್ಮೆ? ಮರ್ತೋಯ್ತು. ನಾಳೆ ಬರಬೇಕಾದ್ರೆ ಹಾಕಿ ಬರ್ತೀರಾ? ನಾಳೆ ಬರಬೇಕಾದ್ರೆ ಹಾಕ್ತಾರೆ. ತಮ್ಮ ಹೆಸರು? ದೀಕ್ಷಾ. ಎಷ್ಟನೇ ಕ್ಲಾಸು? ಫೋರ್ತ್ ಅಲ್ಲ? ಅಮ್ಮ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರಾ? ಎಷ್ಟು ಚಂದ? ತುಂಬ ಚಂದ. ಅಮ್ಮ ಈ ಸಲ ಪ್ರೈಸ್ ಹೊಡೆಯೋದು ಗ್ಯಾರಂಟಿನಾ? ಅಲ್ಲಿ ಸೆಲೆಕ್ಟ್ ಆದಮೇಲೆ ನಮ್ಮ ಮಕ್ಕಳಿಗೆ, ನನ್ನ ಗಂಡನಿಗೆ, ನನಗೆ ಒಂದು ಕಾಂಪಿಟೇಷನ್ ಥರ ಬಂತು. ನನ್ನ ಕೈಯಿಂದನೂ ಆಗುತ್ತೆ, ನಾನು ಮಾಡ್ಬೋದು ಅನ್ನೋ ರೀತಿಯಿಂದ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯಿತು. ಆವಾಗಿಂದ ನಾನು ನೆಕ್ಸ್ಟ್ ಇದಕ್ಕೆ ತುಂಬಾ ಎಫರ್ಟ್ ಹಾಕಿ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದೆ. ನನಗೆ ನೆಕ್ಸ್ಟ್ ರೌಂಡ್ ಇದ್ದಿದ್ದು ಕ್ವಾರ್ಟರ್ ಫೈನಲಲ್ಲಿ. ಅಲ್ಲಿ ಅವರು ಹೇಳಿದ್ದು ಥೀಮ್ ಕೊಟ್ಟರು, ಫ್ಯಾಮಿಲಿ ರೌಂಡು, ನೀವು ನೆಕ್ಸ್ಟು ಕ್ವಾರ್ಟರ್ ಫೈನಲಲ್ಲಿ ಥೀಮ್ ರೌಂಡ್ ಮಾಡಬೇಕು ಫ್ಯಾಮಿಲಿ ಜೊತೆಗೆ ಅಂತ ಹೇಳಿದರು. ಫ್ಯಾಮಿಲಿ ಒಟ್ಟಿಗೆ ಯಾರಾದರೂ ಒಬ್ಬರು ಮಾಡಬೇಕು ಅಂತ ಹೇಳಿದರು. ನನ್ನ ಮನೆಯಲ್ಲಿ ಮಾಡೋದು ಡ್ಯಾನ್ಸ್ ಅಂದರೆ ನನ್ನ ಮಗಳು ಒಬ್ಬಳೇ. ಅವಳಿಗೆ ನಾನು ಮುಂಚೆ ಚಿಕ್ಕವಳಿದ್ದಾಗಿಂದ ನಾನು ಅವಳಿಗೆ ಹೇಳ್ಕೊಟ್ಟು ಎಲ್ಲ ಕಾಂಪಿಟೇಷನಲ್ಲಿ ವಿನ್ ಮಾಡಿಸ್ತಾ ಇದ್ದೆ. ಇದೊಂದು ನನಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ನಾನು ನನ್ನ ಮಗಳು ಇಬ್ಬರು ಸೇರಿ ಒಂದು ಚಾಲೆಂಜಿಂಗ್ ಮಾಡಿಕೊಂಡು ವಿನ್ ಆಗೋಂದು ಒಳ್ಳೆಯ ಆಪರ್ಚುನಿಟಿ ನನಗೆ ಸಿಕ್ತು. ಆಡಿಷನಲ್ಲಿ ನಾನೇ ಕಲ್ತಿದ್ದು. ಅದು ಅಲ್ಲಿ ಕಾಂಪಿಟೇಷನ್ ಎಲ್ಲ ಲೆವೆಲ್ ನೋಡಿದ ಮೇಲೆ ನನಗೂ ಅನಿಸ್ತು, ನಾವು ಒಂದು ಒಳ್ಳೆಯ ಕೊರಿಯೋಗ್ರಾಫರ್ನ ಇಟ್ಕೊಂಡು ನಾವು ಅವ್ರ ಕಡೆಯಿಂದ ನಮಗೊಂದು ಒಳ್ಳೆ ಡ್ಯಾನ್ಸ್ ಎಲ್ಲ ಪರ್ಫಾಮೆನ್ಸ್ ಕಲಿತ್ರೆ ನಾವು ಮುಂದೆ ನಮ್ಮಿಬ್ರದ್ದು ಒಳ್ಳೆ ಪರ್ಫಾಮೆನ್ಸ್ ಬರ್ಬೋದು ಅನ್ನೋ ಇದರಿಂದ ನಾನು ನನ್ನ ಮಗ ಹೋಗೋ ಡ್ಯಾನ್ಸ್ ಕ್ಲಾಸಿಗೆ ನಾನು ನನ್ನ ಮಗಳು ಇಬ್ಬರು ಸೇರಿಕೊಂಡು ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆದ್ವಿ. ನನ್ನ ಮಗಳನ್ನ ಒಂದು ಒಳ್ಳೆ ರೀತಿಯಿಂದ ನನಗೆ ಸಪೋರ್ಟ್ ಮಾಡಿಲ್ಲ ಆವಾಗ ಸ್ಪೆಷಲಿ ಮಾತ್ರ ನಾನು ಯಾವಾಗ ಅವಳಿಗೆ ಸಪೋರ್ಟ್ ಮಾಡೋದು. ಈ ಸತಿ ನನ್ನ ಮಗಳು ನನಗೆ ಫುಲ್ ಸಪೋರ್ಟ್ ಕೊಟ್ಟಳು. ಅವಳು ಎಲ್ಲ ಅವಳದು ಎಕ್ಸಾಮಿಂದು ಪ್ಲಸ್ ಓದೋದು ಬೇರೆ ಅದರ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿಕೊಂಡು ಈಗ ಡ್ಯಾನ್ಸ್ ನನ್ನ ಹತ್ರನೂ ಅವಳು ಫುಲ್ಲು ಸಪೋರ್ಟ್ ಕೊಟ್ಟು ಇಬ್ಬರು ಒಳ್ಳೆ ಚೆನ್ನಾಗಿ ಅವತ್ತು ಡ್ಯಾನ್ಸ್ ಪ್ರಿಪೇರ್ ಆದ್ವಿ. ಮಗಲ್ನೊಟ್ಟಿಗೆ ಡ್ಯಾನ್ಸ್ ಮಲ್ತೊಂದುಲ್ಲೇರಿ ಸಾರಿ ದೇವರನ ಪುದರ್ಲ ದಿವೊಂದಿರಿ ಅಂಜಾದುನಗ ಒಂಜಿ ಸೂಪರ್ ಪರ್ಫಾರ್ಮೆನ್ಸ್ ಅಂತೂ ಖಂಡಿತವಾದ್ಲ ಕೊರುವೆರು. ಆಂಡ ಎಂಚಿನ ಪರ್ಫಾರ್ಮೆನ್ಸ್ ವಾರೀತಿಡಿ ಏರ್ ನೊಟ್ಟುಗೊಂದು ಇರ್ ಪಂಡರು ಬಟ್ ಎಂಚು ಒಪ್ಪುಂಡು ತೂಕಬಲೆ 3 2 1 ಸ್ಟೇಜ್ ಅಲ್ಲಿ ಎಲ್ಲ ನೋಡಿದ್ರು. 3 ಜಡ್ಜಸ್ ಅರುಣಾಳ್ ಸರ್ ಇದ್ರು, ದೀಕ್ಷಿತಾ ಮೇಡಮ್ ಇದ್ರು, ಕಾರ್ನಲ್ ಸರ್ ಇದ್ರು. ಕಾರ್ನಲ್ ಸರ್ ನೋಡಿ ಫಸ್ಟ್ ನನ್ನ ಮಗ ಹೇಳಿದ್ದೆ ಯೋಯೋ ಹನಿ ಸಿಂಗ್ ಬಂದಾರಮ್ಮ ಅಂತ ಹೇಳ್ದ. ನನಗೂ ತುಂಬ ಖುಷಿ ಆಯಿತು, ಯೋಯೋ ಹನಿ ಸಿಂಗ್ ಬಂದಿದ್ದಾರಾ ಅಂತ. ಆಮೇಲೆ ನೋಡಿದ್ಮೇಲೆ ಕಾರ್ನಲ್ ಸರ್ ಇದ್ದರು. ಮತ್ತು ಅವನಿಗೆ ಹೇಳಿದೆ ನೆಕ್ಸ್ಟ್ ನೀ ಹತ್ರ ಎಲ್ಲ ಮಾತಾಡಿಸ್ತೀನಿ ಅಂತೆಲ್ಲ ಹೇಳಿದೆ. ಸ್ಟೇಜ್ ಮೇಲೆ ಇನ್ನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆದಮೇಲೆ ನಾನು ನನ್ನ ಮಗಳು ತುಂಬ ಹೆಂಗೆ ಯಾವ ಥರ ಹೇಳ್ಕೊಟ್ಟಿದ್ರು ಅದೇ ಥರ ಎಲ್ಲ ನೀಟಾಗಿ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದೆ.
Very well done, Diksha. Very good, and all the best to both of you, and for your future, and for you for the next round. Good luck. ಸರ್. ದೀಕ್ಷಾ, ಹೌ ಡು ಯು ಫೀಲ್? ಮಮ್ಮಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಏನು ಅನಿಸುತ್ತೆ? ಚೆನ್ನಾಗಿ ಅನಿಸ್ತಾ ಇದೆ. ಖುಷಿ ಆಯ್ತಾ? ನೀನು ನನ್ನ ಜೊತೆ ಮಾಡ್ಬೇಕು ಹೇಳುವಾಗ ಖುಷಿಯಾಗಿ ರೆಡಿ ಆದರೆ ಎಂತ ಮಮ್ಮಿ ನಿಮ್ಮದು ಅಂತೇಳಿ ಹಾಗೇನಿಲ್ಲ, ಖುಷಿಯಲ್ಲಿ ಎನ್ಕರೇಜ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಅ ವೆರಿ ಗುಡ್ ಪಾರ್ಟ್ನರ್ಶಿಪ್ ಎಫೆಕ್ಟ್. ಮತ್ತು ನನ್ನ ಮಗ ಮೇನ್ ವೇಟ್ ಮಾಡ್ತಾ ಇದ್ದ, ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದ. ಕಾರ್ನಲ್ ಸರ್ಗೆ ನಮ್ಮಮ್ಮ ಸ್ಟೇಜಲ್ಲಿ ಯಾವಾಗ ಕರೀತಾರೆ ಅಂತ ಕಾಯ್ತಾ ಇದ್ದ. ನಾನು ಯಾವಾಗ ನನ್ನ ಮಗನ ಕರೆದ ತಕ್ಷಣ ಅವನು ಕೇಳಿದೆ ಫಸ್ಟ್ ಅದು, ಸರ್ ನೀವು ಯೋ ಹನಿ ಸಿಂಗ್ ಥರನೇ ಇದ್ದೀರಿ, ಬಂದು ನನ್ನ ಹತ್ರ ಡ್ಯಾನ್ಸ್ ಮಾಡಿ ಅಂತಲೇ ಕೇಳಿದ್ದ ಅವನು ಫಸ್ಟು. ಅದಕ್ಕೆ ಅವರೆಲ್ಲ ಅವ್ರಿಗೂ ತುಂಬಾ ಖುಷಿ ಆಯಿತು. ಬಂದು ಸ್ಟೇಜ್ ಮೇಲೆಲ್ಲ ತುಂಬ ಡ್ಯಾನ್ಸ್ ಎಲ್ಲ ಮಾಡಿ, ಅದೊಂದು ಆಪರ್ಚುನಿಟಿ ಒಂದು ಯಾರಿಗೂ ಅಷ್ಟು ಸಿಗಲ್ಲ. ಅದು ಎಸ್ಪೆಷಲಿ ನನಗೆ ನನ್ನ ಇಬ್ಬರು ಮಕ್ಕಳಿಗೆ ಸಿಕ್ತು. ಅದೊಂದು ತುಂಬ ಖುಷಿ ಆಯಿತು. ಮತ್ತೆ ಓಹೋ ಕಾರ್ನೆಲ್, ಯೋ ಹನಿ ಸಿಂಗ್ ಇದ್ದಾರೆ, ಏನಾದರೂ ಹೇಳಬೇಕಾ ಟು ಹನಿ ಸಿಂಗ್? ಡ್ಯಾನ್ಸ್ ಮಾಡ್ಬೇಕು ಅವ್ರ ಜೊತೆ. ಯೋ ಹನಿ ಸಿಂಗ್ ಜೊತೆ ಡ್ಯಾನ್ಸ್ ಮಾಡಬೇಕು. ಜ್ಞಾನಿಗೆ ಡ್ಯಾನ್ಸ್ ಮಾಡ್ತೀರಾ? ಆಯ್ತಮ್ಮ, ಈ ಕುಡ್ಲದ ಹನಿ ಸಿಂಗೀರ್ನೊಟ್ಟಿಗೆ ನಲಿಪೋಯುತ್ತೆ ಬಲ್ಲ. Easy, Junge. King Khan. Yo, honey singer. मुझो को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के मुझो को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के all the Rajini fans don't miss the chance. All the Rajini fans don't miss the chance. Lungi dance, 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 lungi dance. ಒಂದು ಎಕ್ಸೈಟ್ಮೆಂಟು ಅಥವಾ ಒಂದು ಇದು ಅಂತಂದು ಹೇಳಿದ್ರೆ, ಸ್ಟೇಜ್ ಮೇಲೆ ನಮ್ಮ ಮಗ ಮಗಳು ಡ್ಯಾನ್ಸ್ ಮಾಡಿದ್ದು ತುಂಬ ಸಂತೋಷ ಆಯ್ತು. ಈ ನಮ್ಮ ಟಿ ವಿಯಿಂದ ಇದರಿಂದ ಪಾಪ್ಯುಲಾರಿಟಿ ನನ್ನ ಮಿಸ್ಸಸ್ಸಿಗೆ ಸಿಕ್ಕಿದೇ ಇಲ್ಲ, ನನ್ನ ಮಕ್ಕಳಿಗೆ ಮಾತ್ರ ಸಿಕ್ಕಿದೆ. ಅದನ್ನು ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. डिस्को में जब ये गाना बजेगा ऑन द फ्लोर आना पड़ेगा लुंगी को उठाना पड़ेगा ಓಕೆ ಥ್ಯಾಂಕ್ ಯು. डिस्को में जब ये गाना बजेगा. ಟಿವಿಯಲ್ಲೆಲ್ಲ ನನ್ನ ಎಪಿಸೋಡ್ಸ್ ಎಲ್ಲ ಅವಾಗೆ ಸ್ಟಾರ್ಟ್ ಆಗಿದ್ವು. ಅವಾಗ ನನ್ನ ಫ್ರೆಂಡ್ಸು, ನನ್ನ ನೇಬರ್ಸು ಮತ್ತು ನಮ್ಮ ಮನೆಯವರಿಗೆ, ನಂದು ಪರಿಚಯ ಇಲ್ಲದವರೆಲ್ಲ ತುಂಬ ಜನ ನಮ್ಮ ಮನೆಯವರಿಗೆಲ್ಲ ಫೋನ್ ಸಿಕ್ಕಿದಾಗಲೆಲ್ಲ ಕೇಳಿ ಅವರೆಲ್ಲ ತುಂಬ ನಿಮ್ಮ ಮಿಸ್ಸಸ್ ಎಲ್ಲ ಹಿಂಗೆ ಈ ಥರ ಡ್ಯಾನ್ಸು ಮಾಡ್ತಾ ಇದ್ದಾರೆ, ತುಂಬ ಒಳ್ಳೆ ಅಂದರೆ ಮನೇಲೇ ನಮಗೆ ಹೌಸ್ ವೈಫ್ಗಿಂತ ಇದೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ನಮಗೆ. ಅದೊಂದು ಒಳ್ಳೆ ಎಂಕರೇಜ್ಮೆಂಟ್ ಸಿಕ್ತು. ನನ್ನ ಫ್ರೆಂಡ್ಸು, ನಮ್ಮ ಮನೆಯವ್ರ ಕಡೆಯಿಂದ ಅವ್ರ ಫ್ರೆಂಡ್ಸ್ ಅವರೆಲ್ಲ ತುಂಬ ಎಂಕರೇಜ್ಮೆಂಟ್ ಮಾಡಿದರು. ಅವ್ರು ಒಳ್ಳೆ ಸಪೋರ್ಟು ಸಿಕ್ತು. ನಾನು ಲಕ್ಷ್ಮಿ ಫ್ರೆಂಡು, ಅವ್ರ ನೈಬರ್ ಸಹ ಹೌದು. ನಾವಿಬ್ಬರು ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿದ್ದೇವೆ. ಅದೇ ಥರ ಲಕ್ಷ್ಮಿ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಅನ್ನೋ ನಮ್ಮ ಟಿ ವಿ ಚಾನಲ್ಲಿ ಬರುವಂಥ ಒಂದು ಪ್ರೋಗ್ರಾಮಿಗೆ ಅವರು ಹೋಗಿ ಅದರಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿ ಅದರಲ್ಲಿ ಸೆಲೆಕ್ಟ್ ಆಗಿ ಈಗ ಫೈನಲಿಗೆ ಬಂದಿದ್ದಾರೆ. ಅದಕ್ಕೆ ನಾನು ಅವಳಿಗೆ ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಂದೇನು ಅಂತಂದರೆ, ಅವಳು ಎಲ್ಲ ಒಂದು ಚಟುವಟಿಕೆನಲ್ಲೂ ಅವಳು ಮುಂದೆ ಇದ್ದಾಳೆ. ಆಲ್ರೌಂಡರ್ ಅಂತ ಅವಳಿಗೆ ನಾವು ಹೇಳ್ಬೋದು. ಹೇಗೆ ಅಂತಂದರೆ, ಅವಳು ರಂಗೋಲಿ ಕಾಂಪಿಟೇಷನ್ ಇರ್ಬೋದು, ಒಂದು ಮಕ್ಕಳಿಗೆ ಡ್ರಾಯಿಂಗ್ ಕಲಿಸೋ ಒಂದು ಅದರಲ್ಲಿ ಸಹ ಕಾಂಪಿಟೇಷನಲ್ಲಿ ಇರ್ಬೋದು, ಮತ್ತು ಮಕ್ಕಳಿಗೆ ಇಲ್ಲಿ ನಮ್ಮ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಒಂದು ಸ್ಟೇಜ್ ಪ್ರೋಗ್ರಾಮ್ ಕೊಡಲಿಕ್ಕೆ ಅವರಿಗೆ ಡ್ಯಾನ್ಸ್ ಕಲಿಸೋದ್ರಲ್ಲಿ ಅವಳೇ ಮುಖ್ಯ ಪಾತ್ರವನ್ನು ವಹಿಸ್ಕೊಂಡು ಆ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿಕೊಡ್ತಾಳೆ. ಮತ್ತು ಇಲ್ಲಿ ನಮ್ಮ ಜೊತೆನೂ ಸಹ ಎಲ್ಲ ಕ್ಲೋಸ್ ಆಗಿರ್ತಾಳೆ, ಫ್ರೆಂಡ್ಲಿ ಆಗಿರ್ತಾಳೆ. ತುಂಬ ತಮಾಷೆಯಾಗಿ ಮಾತಾಡ್ಕೊಂಡು ನಾವೆಲ್ಲ ಇಲ್ಲಿ ಟೈಮ್ ಪಾಸ್ ಮಾಡ್ತೀವಿ. लक्ष्मी और मैं बहुत अच्छी फ्रेंड हूँ. डांस के लिए जो कुछ भी छोटे छोटे चीज़ है तो भी हमसे पूछ कर वो करती है. हम और मेरा और उसका बच्चे, इधर कॉलोनी का बच्चे मिलकर हम एक ग्रुप बनाकर डांस करवाती है और बाहर लेकर जाती भी है. तब भी हमें प्राइज़ आते थे. वो पहले से ही हर एक चीज़ में इंटरेस्ट है. डांस मम्मी डांस में वो बहुत अच्छा करती है, फाइनल तक आई है. मैं आशा करती हूँ कि वो जीत कर उस फर्स्ट प्राइज़ उसको ही मिले. Dance, mommy dance. Dance, mommy dance. Dance, mommy dance.
ಕ್ವಾರ್ಟರ್ ಫೈನಲ್ ಆಗಿದ ತಕ್ಷಣ ಇವಾಗ ಟೀಮ್ ರೌಂಡ್ ಅಂತ ಕೊಟ್ಟರು. ಅದರಲ್ಲಿ ನನಗೆ ಬಂದಿದ್ದು ರೆಟ್ರೋ ಹಳೆ ಸ್ಟೈಲ್ದೆಲ್ಲ ಫಾರ್ಮೇಷನ್ ಥರ ಆ ಥರದ್ದೆಲ್ಲ ಮಾಡಬೇಕು ಅಂತ ಇತ್ತು. ಅದರಲ್ಲಿ ನಾನು ಹಳೆಯ ಸಾಂಗ್, ಕನ್ನಡ ಓಲ್ಡ್ ಸಾಂಗ್, ನಾನು ಎಸ್ಪೆಷಲಿ ಕನ್ನಡ ಚೂಸ್ ಮಾಡಿದೆ. ಕನ್ನಡದಲ್ಲಿ ಹಳೆಯ ಒಂದು ಮಾಸ್ ಇರೋದು, ಒಂದು ಗಿಲ್ ಗಿಲ್ಲಕ್ಕು ಪ್ಲಸ್ ಇನ್ನೊಂದು ಕೋಳಿದೊಂದು ಸಾಂಗು, ಅದೊಂದು ಸೆಟ್ ಮಾಡಿಕೊಂಡೆ. ಅದರಲ್ಲಿ ಒಂದು ಒಳ್ಳೆ ಮಾಸ್ ಇರೋದು ಪ್ಲಸ್ ಎಕ್ಸ್ಪ್ರೆಷನು ಆ ಥರದ್ದೆಲ್ಲ ಫುಲ್ಲು ಸ್ವಲ್ಪ ಚೆನ್ನಾಗಿ ಜೋಶ್ ಇರಲಿ ಅನ್ನೋದು ಆ ಥರ ಇದು ಮಾಡಿ ಸೆಟ್ ಮಾಡಿ ಒಂದು ಒಳ್ಳೆ ಪರ್ಫಾಮೆನ್ಸ್. ಮೇಡಮ್ ಎಲ್ಲ ನನಗೆ ಒಳ್ಳೆಯ ಥರ ಕೊರಿಯೋಗ್ರಫಿ ನೀಟಾಗಿ ಹೇಳ್ಕೊಟ್ರು. ಅದರಿಂದ ನಾನು ನೆಕ್ಸ್ಟು ಥೀಮ್ ರೌಂಡಿಗೆ ಬಂದ ತಕ್ಷಣ ಅದು ಪರ್ಫಾಮೆನ್ಸ್ ಮಾಡಿದ ಮೇಲೆ ನಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಅದು ಕಾಸ್ಟ್ಯೂಮ್ ಆಗಲಿ ಬೇರೆಯೇ, ಅದು ಕಾಸ್ಟ್ಯೂಮೇ ಬೇರೆ, ನಂದು ಹೇರ್ ಸ್ಟೈಲು, ನಂದು ರೆಡಿ, ನಂದು ಲುಕ್ಕೇ ಬೇರೆ ಇತ್ತು. ಆಗ ನನ್ನ ಮಕ್ಕಳೆಲ್ಲ ಅಮ್ಮ ಇದೇನು ತುಂಬ ಚೇಂಜೇ ಕಾಣ್ತಿದೆ ಅಂತೆಲ್ಲ ಅವ್ರದ್ದೊಂಥರ ಖುಷಿ ಎಕ್ಸ್ಪೀರಿಯೆನ್ಸ್. ಕಣ್ಣುಗಳ ಕಳಸ್ತು ತನುವಿನ ಬಳಸ್ತು ಮನಸ್ಸಿನ ಕುಲುಕು ರಂಗೆದ್ದಿತು ನಿನ್ನ ಕಂಡು ಕರಗಿ ಜೀವ ಜುಮ್ಮಿಂದಿತು ಜೋಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿಯಿತ್ತು ಆಡುಬಾರೋ ನನ್ನೊಂದಿಗೆ ಜೋಡಿಯಿತ್ತು ಆಡುಬಾರೋ ನನ್ನೊಂದಿಗೆ ಗಿಲಿಗಿಲಿ ಗಿಲಿ ಗಿಲ್ಲಸ್ತು ಕಾಲಿಗೆಜ್ಜೆ ಜಣ್ಣಸ್ತು ಕೈಯ ಬಳ್ಳೆ ಠಣಸ್ತು ರಂಗೆದ್ದಿತು. ಆಗ ರೂಪೇಶ್ ಆ್ಯಂಕರ್ ನಂದು ಬಂದಾಗ ಅವಾಗ ಅವ್ರು ಮಾತಾಡಿದರು. ಕೋಳಿದು ನಂದು ಆ್ಯಕ್ಚುಲಿ ಸಾಂಗಲ್ಲಿ ಕೋಳಿ ಎಲ್ಲ ಯೂಸ್ ಮಾಡಿದೆ ನಾನು. ಅದನ್ನು ಅವರೆಲ್ಲ ಇಟ್ಕೊಂಡೆಲ್ಲ ನನ್ನ ಸ್ವಲ್ಪ ಚುಡಾಯಿಸಿದ್ರು. ನಿಮ್ಮಿಂದ ಇದೆಲ್ಲ ಸಾಯಿತು, ನಿಮ್ಮ ಡ್ಯಾನ್ಸ್ ನೋಡೋಕ್ಕಾಗ್ಲಾರ್ದೇ ಅದು ತೀರಿ ಹೋಯಿತು ಹಾಗೆಲ್ಲ ಅಂತ ಹೇಳಿದರು. ಅವಾಗ ನಾನು ಇಲ್ಲ ಅದೇನೂ ಅಲ್ಲ ಅಂತ ಸ್ವಲ್ಪ ನಮಗೆ ಅವ್ರಿಗೆ ಸ್ವಲ್ಪ ಇದೂ ಆಯಿತು. ಓಕೆ, ಅಯ್ಯೋ ಕೋಳಿಯನ್ನು ಕೊಂದಾಕ್ಬಿಟ್ರಲ್ರಿ, ಏನ್ರಿ ಇದು? ಪಾಪ ನನಗೋಸ್ಕರ ಇದು ಕೊಂದಾಕಿದೆ ಅಲ್ಲ, ಬರುವಾಗಲೇ ಸತ್ತಿದ್ದೆ ಅದು ಅಲ್ಲ, ನನಗೋಸ್ಕರ ತ್ಯಾಗ ಮಾಡಿದೆ ಪಾಪ ಅದು ಅಲ್ವಾ? ಅಂದ್ರೆ ನಿಮ್ ಡ್ಯಾನ್ಸ್ ನೋಡಕ್ಕಾಗದೆ ಸತ್ತೋಯ್ತು ಅಂತ ಹೇಳ್ತಾ ಇದ್ದೀರಾ? ಆ ಥರ ಏನಲ್ಲ. ಅಲ್ಲಿ ತುಂಬ ತಮಾಷೆನೂ ಇತ್ತು. ಅಷ್ಟು ಟೆನ್ಷನಲ್ಲಿ ನಾವಿದ್ರೂ ಸೌಜನ್ಯ ಪ್ಲಸ್ ರೂಪೇಶು ಇಬ್ಬರು ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಲ್ಲಿ ಸ್ಟೇಜ್ ಮೇಲೆ ಹೋದ್ರೂ ಅಷ್ಟು ನರ್ವಸ್ ನಮಗೆ ಅದು ಫೀಲ್ ಆಗೋಕ್ಕೆ ಬಿಡಲ್ಲ. ಎಲ್ಲ ಆದ ತಕ್ಷಣ ಒಳ್ಳೆ ರಿಲ್ಯಾಕ್ಸ್ ಮೂಡ್ ಇರುತ್ತೆ ನಮಗೆ. ತುಂಬ ಎಂಜಾಯ್ಮೆಂಟ್ ಕೂಡ ಮಾಡ್ತೀವಿ. ಅಲ್ಲಿ ಎಲ್ಲ ಅಷ್ಟು ಟೆನ್ಷನ್ ಇದ್ರೂ ಅವ್ರದ್ದೆಲ್ಲ ನೋಡಿ, ಆ ಅಟ್ಮಾಸ್ಫಿಯರ್ ಎಲ್ಲ ನೋಡಿ ನಮ್ಗೆ ಅಷ್ಟು ಅನ್ಸಲ್ಲ. ಎಲ್ಲ ಇವರು ನಮ್ಮವರೇ, ನಮ್ಮ ಥರನೇ ಇದ್ದಾರೆ, ಆ ಥರನೇ ಫೀಲಿಂಗ್ ಬರುತ್ತೆ ಅಲ್ಲಿ. ಅದೊಂದು. ಮತ್ತು ರೂಪೇಶ್ ಬಂದಾಗೆಲ್ಲ ನನಗೆ ಕಡಿಮೆನೇ ಸಿಗುತ್ತೆ ಯಾವಾಗಲೂ ಕಮೆಂಟ್ಸು. ಸೌಜನ್ಯ ಇದ್ರೆ ಮಾತ್ರ ನನಗೆ ಹೈಯೆಸ್ಟ್ ಸ್ವಲ್ಪ ಕಮೆಂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರ್ತೈತೆ. ರೂಪೇಶ್ ಮಾತ್ರ ಬೇಜಾರು ಮಾಡ್ಕೋಬೇಡಿ. ಸೊ ಈಚ್ ಅಂಡ್ ಎವ್ರಿಥಿಂಗ್ ಪರ್ಫೆಕ್ಟ್ ಆಗಿ ಹೇಳಿದ್ರು. ಅಂಡ್ ಕಾಲಿಗೆ ಡ್ಯಾನ್ಸ್ ಕೊಡ್ಬೇಕು ನೆಕ್ಸ್ಟ್ ಟೈಮ್. ಇವಾಗ ನನ್ಗೆ ಗೊತ್ತಾಯ್ತು ನೀವು ಯಾಕೆ ಮಾಡಿಲ್ಲ ಅಂತ. ಯಾಕೆ ಹೇಳಿ? ಪಾಪ ಇವೊಂದು ಕೋಳಿ ಕಾಲು ಸರಿ ಇಲ್ಲ, ಸೊ ಅದಕ್ಕೆ ಅವ್ರಿಗೆ ಬೇಸರ ಆಗಿ ಕಾಲಿಗೆ ಅವ್ರು ಡ್ಯಾನ್ಸ್ ಎಲ್ಲ ಕೊಟ್ಟಿಲ್ಲ. ಎನಿವೇಸ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಬಾಲ್ಯದಿಂದಲೇ ನೃತ್ಯ ಅಂದ್ರೆ ಜೀವ. ಬಾಲ್ಯದಲ್ಲಿ ತಂದೆ ತಾಯಿಯ ಪ್ರೋತ್ಸಾಹ, ಈಗ ಗಂಡನ ಪ್ರೋತ್ಸಾಹ. ತುಂಬ ಹಾರ್ಡ್ ವರ್ಕನ್ನು ಮಾಡ್ತಾಯಿದ್ರು. ಎಲ್ಲಿ ನಿಂತ್ರೂ ಅದೇ ಒಂದು ಸ್ಟೆಪ್, ಕೈ ಕಾಲೆಲ್ಲ ಅಳ್ಳಾಡ್ಸೋದು ಮಾಡೋದು ಅದೇ ಥರ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಕ್ವಾರ್ಟರ್ ಫೈನಲ್ ಆಗಿದ ತಕ್ಷಣ ನನಗೆ ನೆಕ್ಸ್ಟು ಸೆಲೆಕ್ಷನ್ ಆಗಿ ಬಂದಿದ್ದು ನೆಕ್ಸ್ಟು ಸೆಮಿಫೈನಲ್. ಅಲ್ಲಿ ನಮಗೆ ಗ್ರೂಪ್ ಡ್ಯಾನ್ಸ್ ಅಂತ ಹೇಳಿದರು. ಗ್ರೂಪ್ ಡ್ಯಾನ್ಸಲ್ಲಿ ನನಗೆ ಸುಮಾ ಮೇಡಮ್ ಎಕ್ಸ್ಪೆಷಲಿ ಅವರು ಕಾಂಪಿಟೇಷನಲ್ಲಿದ್ದಾರೆ, ನಾನು ಇದ್ದೀನಿ. ಇವಾಗ ನಾನು ಅವ್ರದ್ದು ಶಿಷ್ಯ ಆಗಿ ಅವರು ನನಗೂ ಹೇಳ್ಕೊಡ್ಬೇಕು, ಪ್ಲಸ್ ಅವರು ಕಲಿಬೇಕು, ಗ್ರೂಪ್ ಡ್ಯಾನ್ಸರ್ಸ್ಗೂ ನೋಡ್ಕೋಬೇಕು. ತುಂಬಾ ಕಷ್ಟ ಆಯಿತು ಕಲಿಸ್ಲಿಕ್ಕೆ ಎಲ್ಲ. ಆದರೂ ಅವರು ಅಷ್ಟೇ ಮ್ಯಾನೇಜ್ ಮಾಡಿದರು. ಆ ಚಿಕ್ಕ ಮಗು ಇದೆ, ಆ ಮಗುನೂ ಇಟ್ಕೊಂಡು ನನ್ನ ಕಲಿಸಿ ಗ್ರೂಪ್ ಡ್ಯಾನ್ಸರ್ಸ್ಗೂ ಹೇಳ್ಕೊಟ್ಟು ಅವರು ಕಲಿತು ಅವ್ರು ಗ್ರೂಪ್ ಡ್ಯಾನ್ಸರ್ಗೂ ಹೇಳ್ಕೊಟ್ಟು ತುಂಬಾ ಸಪೋರ್ಟ್ ಮಾಡಿದರು. ಮತ್ತು ನನಗೆ ಕಡಿಮೆ ಹೇಳ್ಕೊಟ್ಟು ಅವರು ತುಂಬ ಚೆನ್ನಾಗಿ ರಿಚಾಗಿ ಮಾಡಿ ಆ ಥರ ಏನು ಅವರಲ್ಲಿ ಇದೇ ಮಾಡಲಿಲ್ಲ. ಕಾಂಪಿಟೇಷನ್ ನನಗೂ ಅದೇ ಥರ ಅವ್ರು ಯಾವ ಥರ ಕಾಂಪಿಟೇಷನ್ ಮಾಡಿದ್ರು ಅದೇ ಥರ ನನಗೂ ಅದೇ ರೀತಿಯಿಂದನೇ ಕಾಂಪಿಟೇಷನ್ ಥರನೇ ಹೇಳ್ಕೊಟ್ರು. ನನಗೆ ಎಲ್ಲಿ ಮೋಸ ಅಂತ ಅನಿಸ್ಲಿಲ್ಲ. ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ನನಗೆ ಸ್ವಲ್ಪ ಕಡಿಮೆ ಹೇಳ್ಕೊಡ್ತಾ ಇದ್ದಾರೆ, ನನಗೆ ಕಾಂಪಿಟೇಷನಲ್ಲಿದ್ದಾಗ ನಾನು ಸ್ವಲ್ಪ ಕಡಿಮೆ ಬರಬೇಕು ಅನ್ನೋ ರೀತಿ ಎಲ್ಲಿ ಅವರು ಚಾನ್ಸ್ ನನಗೆ ಆ ಥರ ಫೀಲಿಂಗ್ ಆಗಕ್ಕೆ ಬಿಡಲೇ ಇಲ್ಲ. ಅವರು ಎಷ್ಟು ಟಫ್ ಕಲಿತಾ ಇದ್ರು ಅಷ್ಟೇ ಟಫಲ್ಲಿ ನನಗೂ ಹೇಳ್ಕೊಡ್ತಾ ಇದ್ರು. ಮಸ್ತ್ ಖುಷಿ. 6 ಫೈನಲಿಸ್ಟ್ ಆದುಲ್ಲೇರು. ಸೊ 6 ಯಾನ್ಲ ಫೈನಲಿಸ್ಟ್ ಆದುಲ್ಲೆ. ಶ್ರೀಲಕ್ಷ್ಮಿನ ಪನ್ನಗ ಹಾರ್ಡ್ ವರ್ಕ್ ಎಡ್ಡೆ ಮಲ್ಪೇರು. ಇಲ್ಲರದು ಮಸ್ತ್ ಪ್ರಾಬ್ಲಮ್ ಇತ್ತಂಡಲ್ಲ, ಪ್ರೆಷರ್ ಇತ್ತಂಡಲ್ಲ, ಜೋಕುಲ್ನ ಅವು ಒಂದು ಬಂದು ಆಂಡಲ ಟೈಮಿಗೆ ಬರ್ಪೇರು, ಪ್ರಾಕ್ಟೀಸ್ ಮಲ್ಪೇರು. ಕೆಲವು ಸಲ ಟೆನ್ಷನ್ ಮಲ್ಪೇರು, ಅವು ಒಂದು ಕನ್ಫ್ಯೂಸ್ ಮಲ್ತೋದು. ನಮ್ಮ ಆಯ್ನ ತಾರಿಗೆ ಕರೆಕ್ಟ್ ಪೂರ ಸ್ಟೆಪ್ಸನ್ನ ಪಂಡ್ಕೊರ್ದು ಅರೇನ ಎಡ್ಡೆ ಒಂಜಿ ಡ್ಯಾನ್ಸ್ ಮಲ್ಪೋಡು ಮಲ್ತೊಂದುಲ್ಲೆ. ಸೊ ಕೊರಿಯೋಗ್ರಫಿಡು ದಾದ ಪಂಡ ಯಾನ್ ಪನ್ನಗ
ಒಂಜಿ ಸ್ಟೆಪ್ ಅವರೆಗೆ ತಿಕ್ಕುಜಿ ಅರೆಗೆ ಅವು ಮೂಮೆಂಟ್ ಬರ್ಪುಜಿ ಅವೇ ಒಂಜಿ ಸ್ಟೆಪ್ದ ವಿಷಯಡೇ ಮಸ್ತ್ ಟೆನ್ಷನ್ ಮಲ್ತೊಂದುಪ್ಪೇರು. ಸೊ ಅವು ಆಯ್ತು ಕೈ ಅವು ಒಂದು ಪಂಡದು ಅಣ್ಣ ಏತ ಹಾರ್ಡ್ ವರ್ಕ್ ಮಲ್ಪೇರು ಪಣ್ಣ ಆ ಸ್ಟೆಪ್ ಅರೆ ಕರೆಕ್ಟ್ ಬರ್ಪುನಾಡೆ ಮುಟ್ಟ ಪ್ರಾಕ್ಟೀಸ್ ಮಲ್ಪೇರು. ಸೊ ಎಂಕ ಒಂಚೂರು ಈಸಿ ಹಾಕೊಂಡು ಎಕ್ಸ್ಪ್ರೆಷನ್ ಅರ್ನ ಬರ್ತ್ಡ್ ಬೈದು ಅಂಚ ಎಂಕ ಎಕ್ಸ್ಪ್ರೆಷನ್ದ ವಿಷಯಡ ಅರೆಗ ಜಾಸ್ತಿ ಒಂದು ಮನ್ಪಡಂದೀಜಿ ಆರೆ ಮಲ್ಪೇರು. ಎಂಕ್ ಆರು ಚಾಲೆಂಜ್ ಆದುಲ್ಲೇರು ದಾಯಪ್ಪ ನಂಗೆ ಯಾನಾರೆ ಕಲ್ಪ ಒಂದುಲ್ಲೆ ಎನ್ನ ಲೆಕ್ಕನೆ ಆರ್ಲ ಒಂದುಲ್ಲೇರು. ಸೊ ಇತ್ತೆ ಎಂಕ್ ಆರೇ ಒಂಜಿ ಚಾಲೆಂಜರ್ ಅದು ಪಾರ್ಟಿಸಿಪೇಟ್ ಮಲ್ತೊಂದುಲ್ಲೆ ಆರ್ನ ಕೊರಿಯೋಗ್ರಫಿ ಅದು ಎಂಚ ಮಲ್ತೊಂದುಲ್ಲೆ ಪನ್ನಾಗ ಜಡ್ಜಸ್ ನಕಲು ಆರ್ನ ಕಮೆಂಟ್ಸ್ ಎಡ್ಡೆ ಪಂಡ್ದುಪ್ಪೋಡು ಎಂಕ್ ಒಂಚೂರು ಆಂಡಲ್ಲ ಆರ್ನ ಎನ್ನ ಸ್ಟೂಡೆಂಟ್ ಆರು ಎಡ್ಡೆ ಮಲ್ತದೇರ್ ಪಂದು ಒಂಜಿ ಎಡ್ಡೆ ಕಮೆಂಟ್ಸ್ ತಿಕ್ಕನಾಗ ಇಂಕ ಐತಾತು ಖುಷಿ ಇದ್ದಾಲೆಜ್ಜಿ. ಎನ್ನಲೆ ನೆಕ್ಸ್ಟ್ ಅವನುಡು ಈ ಸಿಲೆಕ್ಟ್ ಆಯ್ಜಾರ್ ಆರು ಸಿಲೆಕ್ಟ್ ಆಯ್ಯಾರ ಅಪ್ಪಗ ನೋ ಪ್ರಾಬ್ಲಮ್ ಯಾನ್ ಲಾರ್ಲ ಒಂಜಿ ಅಕ್ಕ ಮಿಗ್ದಿಲ ಕೌಲತೆ ಸೊ ಅಕ್ಕಲ ಮಿಗ್ದ ಏರ್ ಬತ್ತನಲ್ಲ ಇದು ಸ್ಟೇಜ್ ಇಡು ಅಕ್ಕ ಮೆಗ್ದಿ ಬಕ್ಕ ಪೋದು ಇಂಚ ಇಜ್ಜಪ್ಪ ಇಜ್ಜಿ ಇಜ್ಜದ ಇಜ್ಜಿ ಪ್ರೈಸ್ 50-50 ಪುಂಡು ಪ್ರೈಸ್ ಅಂಚೆತ್ತುಂಡ ಸರ್ ಡಾನ್ಸ್ನೇ ಯಾನು ಚೂರು ವೀಕ್ ಕಲ್ಪಾದ್ವೆ ಕರೆಕ್ಟ್ ಎಡ್ಡೆ ಪಾತೆರೆ ಬನ್ನಿಯಾರು ಪಂಡ ಗುರು ಕಾರ್ನೆಲ್ ಇದು ಅಕ್ಲೇಡಕ್ಕೆ ಏನ್ಗ ಏರೆಗಾಂಡ ಒಂಜಿ ಮಾತ್ರ ಚಾನ್ಸ್ ಉಂಡು ಫೈನಲ್ಸ್ ಪೋಪುಂದಾಂಡ ಹೂಮ್ ಡು ಯು ಥಿಂಕ್ ಶುಡ್ ಗೋ ಹೂಮ್ ಡು ಯು ಥಿಂಕ್ ಶುಡ್ ಗೋ ಯಾನ್ ಪನ್ಪ ಆರ್ ಪೋಡು ದಾಯಪನ್ನ ಗಾರೆ ಕಲ್ಪವರಂಜು ಟೀಚರು ಲೇರು ಸೊ ಯಾನ್ಲ ಡಾನ್ಸ್ ಮಲ್ತಿಲಕ ಆಪುಂಡು ಆರ್ಲ ನಲ್ತಿಲಕ ಆಪುಂಡು ಯಾರು ಉಲೈ ಖುಷಿ ಆಯ್ತಲೆ ಎಡ್ಡೆ ಬನ್ನಿಯಾರು ಇರ್ಲೆ ಕೊಡ್ಲಿ ಇರೇ ಪೋಡ ಮೇಡಮೇ ಹೋಗ್ಬೇಕು ಮೇಡಮ್ ಹೋದ್ರೆ ಮೇಡಮ್ ಮಾತ್ರ ಡಾನ್ಸ್ ಮಾಡ್ತಾರೆ ನೀವು ಮಾಡೋದಿಲ್ಲ. ನಾನು ಇಷ್ಟವರೆಗೆ ನನ್ನ ಕರ್ಕೊಂಡ್ ಬಂದಿದ್ದಾರಲ್ಲ ಇಷ್ಟವರೆಗೆ ಡಾನ್ಸ್ ಮಾಡಿಸಿದ್ರ. ನೆಕ್ಸ್ಟ್ ನಮಗೆ ಗ್ರೂಪ್ ಅನ್ನೋಗಿ ಬಂದಾಗ ತುಂಬ ಒಂದು ಬಾಲಿವುಡ್ ನಾನು ನೆಕ್ಸ್ಟ್ ಗ್ರೂಪಲ್ಲಿ ಮಾಡಿದ್ದು ಬಾಲಿವುಡ್ ಸ್ಟೈಲು ಬಾಲಿವುಡಲ್ಲಿ ರಿಮಿಕ್ಸ್ ಮಾಡಿದ್ದು ಅದು ಸ್ಟೈಲು ಇಷ್ಟವರೆಗೆ ನಂದು ಅಲ್ವೇ ಅಲ್ಲ ಅದು ಡಿಫ್ರೆಂಟೇ ಇದೆ ಸ್ಟೈಲು. ನನಗೆ ಒಂದೊಂದು ಸ್ಟೆಪ್ಪು ನನಗೆ ಎಷ್ಟು ಕಷ್ಟ ಆಯಿತು ಅಂದರೆ ಅಷ್ಟು ಇಷ್ಟ ಅಲ್ಲ ತುಂಬ ಕಷ್ಟ ಆಯಿತು. ಮೇಡಮ್ ಒಂದೊಂದು ಸ್ಟೆಪ್ನು ನೀಟಾಗಿ ಫಿನಿಶಿಂಗ್ ನನಗೆ ಸಣ್ಣ ಮಕ್ಕಳು ಥರ ಆ ಥರನೇ ಹೇಳ್ಕೊಟ್ರು ಅವರು ಈ ಥರ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ ನಿಮಗೆ ಯಾವ ಸ್ಟೈಲ್ ನಿಮ್ಮ ಸ್ಟೈಲಿಗೆ ಯಾವ ಥರ ಬರುತ್ತೆ ಅದೇ ಸ್ಟೆಪ್ ಅವ್ರದ್ದು ನಿನ್ನ ಸ್ಟೈಲಲ್ಲಿ ಯಾವ ಥರ ಬರುತ್ತೆ ನೀನು ಅದೇ ಥರನೇ ಮಾಡು ಅಂತೆಲ್ಲ ಹೇಳಿದರು. ಹಾಗಾಗಿ ಅದೊಂದು ನೀಟಾಗಿ ಮಾಡ್ತಾ ಎಲ್ಲ ಚೆನ್ನಾಗಿ ಎಲ್ಲ ನೀಟಾಗಿ ಫಿನಿಶಿಂಗ್ ಒಂದು ಮಾಡಿಕೊಟ್ರು. ಆಮೇಲೆ ಪ್ರಾಕ್ಟೀಸಿಂಗಲ್ಲಿ ತುಂಬಾ ಹೆಲ್ಪ್ ಆಯಿತು. ನಂದು ಗ್ರೂಪ್ ಡ್ಯಾನ್ಸರ್ಸು ಅವರು ತುಂಬಾ ಹೆಲ್ಪ್ ಮಾಡಿದರು. ಅವರು ನನಗೆ ಹೇಳ್ಕೊಟ್ರು ಆಂಟಿ ಈ ಥರ ಮಾಡಿ ಆ ಥರ ಮಾಡಿ ಅಂತ ಅವರು ಎಲ್ಲ ಸಪೋರ್ಟ್ ಮಾಡಿದರು. ಅದರಿಂದ ಅದು ಗ್ರೂಪ್ ಡ್ಯಾನ್ಸ್ ಮತ್ತು ಒಂದು ತುಂಬಾ ಚೆನ್ನಾಗಿ ಬಂತು. ಅದರಲ್ಲಿ ನಾನು ತುಂಬಾ ಹೋಪ್ಸ್ ಇಟ್ಕೊಂಡಿದ್ದೆ ಗ್ಯಾರಂಟಿ ಸತೆ ತಡಿಲ್ ಪರ್ಫಾರ್ಮೆನ್ಸ್ ಸಿಗುತ್ತೆ ನನಗೆ ಅಂತ. ಆದರೆ ಸಾರ್ ಒಳ್ಳೆ ಕಮೆಂಟ್ಸ್ ಕೊಟ್ಟರು. ಡ್ಯಾನ್ಸು ಒಳ್ಳೆ ಕಾಸ್ಟ್ಯೂಮ್ ಚೆನ್ನಾಗಿದೆ, ಡ್ಯಾನ್ಸ್ ಚೆನ್ನಾಗಿದೆ, ನಿಮ್ಮದು ನೀಟ್ನೆಸ್ಸು ಬ್ಯಾಕ್ಗ್ರೌಂಡು ಗ್ರೂಪ್ ಡ್ಯಾನ್ಸರ್ಸು ತುಂಬ ಚೆನ್ನಾಗಿ ಮಾಡಿದೆ, ಎಲ್ಲೂ ಏನು ಮಿಸ್ಟೇಕ್ ಆಗಲಿಲ್ಲ, ನೀಟ್ನೆಸ್ಸು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು. ನನಗೊಂದು ಎಲ್ಲೋ ಒಂದು ಕಡೆ ಹೋಪ್ಸ್ ಇತ್ತು ತಡಿಲ್ ಪರ್ಫಾರ್ಮೆನ್ಸ್ ಗ್ಯಾರಂಟಿ ಸತ್ ಸಿಗುತ್ತೆ ನನಗೆ ಅಂತ. ಆದರೆ ಸಿಗಲಿಲ್ಲ. ನನಗೆ ತುಂಬಾ ಬೇಜಾರಾಯಿತು. ಅಟ್ಲೀಸ್ಟ್ ಒಂದು ಈ ಸತಿ ಆದರೂ ಇನ್ನು ಫೈನಲಿಗೆ ಇನ್ನು ನನಗೆ ಬರ್ತೀನೋ ಇಲ್ಲೋ ಗೊತ್ತಿಲ್ಲ, ಆದರೆ ಇನ್ನು ಲಾಸ್ಟ್ ಒಂದು ಚಾನ್ಸ್ ಇತ್ತು, ಅದರಲ್ಲಿ ಅಟ್ಲೀಸ್ಟ್ ಅದಕ್ಕಾದ್ರೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅದು ಸಿಗಲಿಲ್ಲ. ಅವತ್ತು ಸ್ವಲ್ಪ ಬೇಜಾರಾಯಿತು. ಆದರೂ ಒಳ್ಳೆ ಕಮೆಂಟ್ ಸಿಕ್ತು. ಹಾಯ್ ಶ್ರೀಲಕ್ಷ್ಮಿ, ನಿಮ್ಮದು ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು ಮತ್ತು ಎಲ್ಲ ಸಾಂಗ್ ನೀವು ಮಾಡಿದ್ದೀರಾ, ಅದು ನಂದು ಫೇವ್ರೆಟ್ ಸಾಂಗ್. ನೈಸ್ ಕೊರಿಯೋಗ್ರಫಿ, ಥ್ಯಾಂಕ್ ಯು ಸರ್. ನೈಸ್ ಕೋಆರ್ಡಿನೇಷನ್, ನೈಸ್ ಎಕ್ಸ್ಪ್ರೆಷನ್, ನೈಸ್ ಸಾಂಗ್ ಸಿಲೆಕ್ಷನ್. ಈ ರೀತಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್. ಓಡೆ ಸ್ಟೆಪ್ಸ್ ಬೋರ್ಡ್ ಅಡೆ ಸ್ಟೆಪ್ಸ್ ಇತ್ತನ್ ಕ್ಲೀನ್ ನೀಟ್ ವೆರಿ ನೈಸ್ಲಿ ಕೊರಿಯೋಗ್ರಾಫ್ ಆ್ಯಂಡ್ ವೆರಿ ನೈಸ್ಲಿ ಪರ್ಫಾರ್ಮ್. ಗುಡ್ ಲಕ್. ಲಾಸ್ಟ್ ಮಾಮ್ ಈಸ್ ನೆಕ್ಸ್ಟ್ ರೌಂಡ್ ಸಿಲೆಕ್ಟ್ ಆದರು ಈಸ್ ಹೊರಪಲ್ಲೆನ್ನ ಈಸ್ ವಾಸ್ ಗುರುನ್ ಸಿಲೆಕ್ಟ್ ಮಲ್ತಂಡ ಶಿಷ್ಯನ್ ಸಿಲೆಕ್ಟ್ ಮಲ್ಪಡಾತ ಶ್ರೀಲಕ್ಷ್ಮಿ.
ನಾನು ಫೈನಲಿಗೆ ಸೆಲೆಕ್ಟ್ ಆಗಿದ್ದೀನಿ. ಇದು ನನ್ನ ಡ್ಯಾನ್ಸ್ ಕ್ಲಾಸಲ್ಲಿ ನನ್ನ ಮೇಡಮ್ ಇಷ್ಟೊತ್ತು ಹೇಳ್ಕೊಟ್ರು ಡ್ಯಾನ್ಸು. ಇನ್ನೂ ಒಳ್ಳೆ ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಚೆನ್ನಾಗಿ ಕಲಿತಾ ಇದ್ದೀನಿ. ಅವರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ನನಗೂ ಹೇಳ್ಕೊಡ್ತಾ ಇದ್ದಾರೆ. ಇನ್ನು ನಾನು ಚೆನ್ನಾಗಿ ಇನ್ನೂ ತುಂಬ ಹಾರ್ಡ್ ವರ್ಕ್ ಮಾಡಿ ಪ್ರೈಸ್ ಬರಲಿದ್ರು ಚಿಂತಲ ಅಟ್ಲೀಸ್ಟ್ ತರ್ಡ್ ಪರ್ಫಾರ್ಮೆನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಅಷ್ಟುವರೆಗಾದರೂ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತೀನಿ. ಮುಂದೇನಾಗುತ್ತೆ ಅಂತ ನೋಡೋಣ. ಹೋಪ್ ಫಾರ್ ದಿ ಬೆಸ್ಟ್. ಸದಾ ಚುರುಕಾಗಿ ಇರುವ, ಎಲ್ಲರಲ್ಲೂ ನಗುವನ್ನ ಬಯಸುವ ಇವರು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆಯಲ್ಲಿ ಕುಣಿದು ಲಕ್ಷ್ಮಿಯನ್ನ ಮನೆಗೊಯ್ಯುತ್ತಾರ? ಕಾದ್ ನೋಡೋಣ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆ್ಯನೋಡ್ ಇನ್ವರ್ಟರ್ಸ್, UPS ಆ್ಯಂಡ್ ಸ್ಟೆಬಿಲೈಸರ್ಸ್. ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್. ಸಹ ಪ್ರಾಯೋಜಕರು ಅರುಣಾ ಮಸಾಲಾಸ್, ಸಲೂನ್ ಸೋಲೋ, ಸಿಟಾಡೆಲ್ ಡೆವಲಪರ್ಸ್, ಡವ್ ತೊಗರಿಬೇಳೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ARMC ಫರ್ಟಿಲಿಟಿ ಸೆಂಟರ್, ಮಾತಾ ಮ್ಯಾಟ್ರಿಮೋನಿ, AK ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, JP ಲೈಟಿಂಗ್ಸ್ ಆ್ಯಂಡ್ ಇಂಟೀರಿಯರ್ಸ್, ವೈಸ್ಮಯ ಪರಿಸಿನ ಕಡವು, ಕಣ್ಣೂರ್. ರೇಡಿಯೋ ಪಾರ್ಟ್ನರ್ 92.7 ಬಿಗ್ FM.